ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ಆ್ಯಂಡ್ ಆ್ಯಕ್ಟಿಂಗ್. ಈಗ ಗಂಟೆ 6:15 ಇವತ್ತು ಸಿರಿಜಾತ್ರೆ, ಏಪ್ರಿಲ್ 2 ಸಿರಿಜಾತ್ರೆ. ಹಾಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ. ಅಂದರೆ ಮತ್ತೆ ಸ್ವಲ್ಪ ರಶ್ ಆಗ್ತದೆ, ಬೇರೆ ಊರಿನೆಲ್ಲ ಜನ ಬರ್ತಾರೆ. ಆಗ ನಾವು ಹೋಗೋದಕ್ಕಿಂತ ನಾವು ಊರಿನವ್ರು ಬೇಗ ಹೋಗಿ ಬಂದರೆ ನಮಗೆ ಮತ್ತೆ ಬೇರೆಯವ್ರಿಗೆ ಹೋಗ್ಲಿಕ್ಕೆ ಆಗ್ತದಲ್ಲ. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಹಾಗೆ ನಾವು 6:30-7 ಗಂಟೆಯೊಳಗೆ ಒಮ್ಮೆ ಹೋಗಿ ಬರುತ್ತೆ. ದೇವಸ್ಥಾನಕ್ಕೆ ಹೋಗಿ ಸುತ್ತ ಹಾಕಿ ಕೈ ಮುಗಿದು ಬರ್ತೇವೆ. ಅಲ್ಲಿ ನೋಡಿ ಅಡಿಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಕತ್ತಲ್ಲಿ ಉಂಟು ಸ್ವಲ್ಪ, ಮತ್ತೆ ಬರುವಾಗ ಮಾಡ್ತೇನೆ. ಹೂವಿನ ಅಲಂಕಾರ ಚಂದ ಮಾಡಿದ್ದಾರೆ. ಕಾಣಿಕೆ ಡಬ್ಬಿ ಇರಬೇಕು ಬಹುಶಃ. ಪಲ್ಲಕ್ಕಿ, ದೇವರದ ಪಲ್ಲಕ್ಕಿ. ಇದು ಕೆಲವರು ಇದು ಹುರುಳಿ ತೆಂಗಿನಕಾಯಿ, ಅಕ್ಕಿ ತೆಂಗಿನಕಾಯಿ ಹಾಕೋದು ಹಾಕ್ತಾರೆ. ಕಾಣಿಕೆ ಹೊಂದಿರಬಹುದು. ಇಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಇದು ಗುಡಿಗಳುಂಟು ದೇವರದ್ದು. ಅಣ್ಣಪ್ಪ ಸ್ವಾಮಿ ದೇವರು. ವ್ಯಾಘ್ರ ಚಾಮುಂಡಿ, ನಾಗನ ಬನ. ಇದು ಬಹುಶಃ ಇಲ್ಲಿ ಹೋಗಿ ಅಲ್ಲಿಂದ ಇಳಿಲಿಕ್ಕೆ ಇರಬೇಕು. ಇಲ್ಲಿ ಇನ್ನು ಬರ್ತದೆ ಮಜ್ಜಿಗೆದ್ದು. ಸರಿ ನಾನು ಆ ಕಡೆಯಿಂದ ಹೋಗುವ ಅಂತ. ನಮ್ಮ ಬಡಿ ಕಡೆಯಿಂದ ಹೋಗುವ, ಒಮ್ಮೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ಬೋದಲ್ಲ, ತೋರಿಸ್ಬೋದಲ್ಲ ಅಡಿಗೆದ್ದು ಅಂತ. ನನಗೆ ಹೋಗ್ಲಿಕ್ಕೆ ದಾರಿ ಉಂಟಾ ಇಲ್ವ, ಅದು ಸೀದಾ ಅಡಿಗೆ ಅಲ್ಲಿಗೆ ಹೋಗ್ತದೆ. ಈಗ ನಾವು ಕೆಟ್ಟದಿದ್ರೆ ಸಾಕು ಹೋಗಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಡಿಗೆ ಆಗ್ತಾ ಉಂಟು. ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಭೋಜನಕ್ಕೆ ತರಕಾರಿ ಎಲ್ಲ ಇಲ್ಲಿ ಹಾಕಿದ್ದಾರೆ. ಆಯಿತು. ಇನ್ನು ನಾವು ಒಂದು ಹಸ್ಬೆಂಡ್ ಬಂದಮೇಲೆ 9 ಗಂಟೆ ಆಚೆ ಹೋಗ್ತೇವೆ ಪೀಠ ಸುತ್ತಲಿಕ್ಕೆ. ಆಗಾದ ವಿಡಿಯೋ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಮಗುವಿಗೆ ತಿಂಡಿ ಕೊಡುವಾಗ ಹಸ್ಬೆಂಡ್ ಬಂದರು. ಹಾಗೆ ಅವರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಅವರಿಗೆ ಒಬ್ಬರು ಹೋಗ್ಲಿಕ್ಕೆ ಸರಿ ಆಗೋದಿಲ್ಲ, ನೀನು ಸಹ ಬಾ ಹೇಳಿದ್ರು. ಅದು ಹೋಗೋದಿಲ್ಲ ಹೇಳಿದರು. ಅದಕ್ಕೆ ಹೋಗಿ ಬರುವ, ಮತ್ತೆ ರಶ್ ಆಗ್ತದೆ, ಅದಕ್ಕೆ ಈಗ ಹೋಗಿ ಬರುವ ಅಂತ. ನೋಡಿ, ನಾವು ಒಂದು 6:15 ಬಂದದ್ದು. ಆಗ ಲೈನ್ ಇರಲಿಲ್ಲ. ಈಗ ಎಷ್ಟು ಲೈನ್ ನೋಡಿ. ಲೈನಿಗೆ ಜನ ನಿಂತಾಯಿತು. ಅದಕ್ಕೆ ನಾವು ಬೇಗ ಬಂದು ಹೋಗುದು. ಬರುವಾಗ ಜನ ಯಾರು ಇರಲಿಲ್ಲ. ಈಗ ನೋಡಿ ಎಷ್ಟು ಜನ ಆದರು. ಹಾಯ್ ಫ್ರೆಂಡ್ಸ್, ಗಂಟೆ ಈಗ 9:30. 10 ಗಂಟೆಗೆ ಬಂದಿತ್ತು. ನನ್ನ ಗಂಡ ಹೋಗುವ ಮತ್ತೆ ಮಗ ಮಲಗಿದ್ದಾನಲ್ಲ, ಇದ್ರೆ ಹಠ ಮಾಡ್ತಾನೆ ಅಂತ ಹೇಳಿದರು. ಇದು ನಂದು ಡ್ರೆಸ್. ಎಷ್ಟು 9:47. ಟೈಮ್ ತೋರಿಸೋದು ಮೊಬೈಲಲ್ಲಿ, ನೋಡು ಎಷ್ಟು ಗಂಟೆ ಅಂತ. ಒಂದು 1/4 ಗಂಟೆ ಬೇಗ ಅಲ್ಲ. ಇದು ನಾನು ಮೀಶೋ ತಗೊಂಡ ಡ್ರೆಸ್ಸು. ನನಗೆ ಅಂದರೆ ಇಷ್ಟ ಆಯಿತು, ಸಿಂಪಲ್ಲಾಗಿತ್ತು. ಜಾಸ್ತಿ ಗ್ರ್ಯಾಂಡ್ ಅಂತ ಏನಿರಲಿಲ್ಲ. ಹಾಗೆ ತಗೊಂಡೆ. ಲಿಂಕ್ ನಾನು ಹಾಕಿದ್ದೇನೆ
ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈಗ ಲೆಟ್ಸ್ ಸಿ. ನೋಡಿ ಮಜ್ಜಿಗೆದ್ದು ಐಸ್ ಎಲ್ಲ ಬಂದಿದೆ. ಇನ್ನು ಅದರ ಮೇಲೆ ಇದು ಮಜ್ಜಿಗೆದ್ದು ಇದೆಲ್ಲ ಇಟ್ಟು ಕೊಡ್ತಾರೆ. ಕೋಲ್ಡ್ ಕೋಲ್ಡ್ ಒಳ್ಳೆ ಆಗ್ತದೆ. ಸೆಕೆ ಅಲ್ಲ, ಈಗ ಸೆಕೆಗೆ ತುಂಬ ಸಖತ್ತಾಗ್ತದೆ ಕುಡಿಲಿಕ್ಕೆ. ನಾವು ಒಂದು 2-3 ಲೋಟ ಕುಡಿತೇವೆ ಹೋಗಿ ಬರುವಾಗ. ಅದು ಈಗ ಇನ್ನು ಬರಲಿಲ್ಲ ಅಲ್ಲ, ಬರುವಾಗ ಕುಡಿಯುವ ಅಂತ ಹೇಳಿದೆ ಇವರ ಹತ್ರ. ಬಿಸಿಲಿಗೆ ಒಂಥರ ಒಳ್ಳೆ ಆಗ್ತದೆ. ಬೇರೆ ಜ್ಯೂಸಿಗೆ ಅಂತ ಮಜ್ಜಿಗೆ ಅಂದರೆ ಒಳ್ಳೇದಲ್ಲ, ದೇಹಕ್ಕೆ ಸಹ ಒಳ್ಳೆಯದು, ಹೆಲ್ತಿಗೆ ಸಹ ಒಳ್ಳೆಯದು, ಸೆಕೆಗೆ ಇನ್ನೂ ಒಳ್ಳೆಯದು. ನೋಡಿ ಇದು ಸ್ಟಾರ್ಟಿಂಗಿಂದ ಅಂಗಡಿ, ನಾನು ನೋಡಿದ ಸ್ಟಾರ್ಟಿಂಗ್ ಅಂಗಡಿ ನೋಡಿ. ಮಣಿಸಾರದವರು, ನಾನು ಹೇಳಿಲ್ವಾ ಮಣಿಸಾರದವರಲ್ಲಿ ಬರ್ತಾರೆ ಅಂತ. ಅಂದರೆ ವರ್ಷ ಕೂಡ ನಾವು ನೋಡ್ತೇವಲ್ಲ, ಹೆಚ್ಚಿಗೆ ಅವರೇ ಬರೋದು. ಮುಂಚೆ ಇರಲಿಲ್ಲ ಈ ಕಡೆ, ಇದು ರೋಡ್ ಆದಮೇಲೆ ಈಗ ಇಲ್ಲಿ ಅಂಗಡಿ ಹಾಕುದು, ಅಷ್ಟು ಇರಲಿಲ್ಲ ಮುಂಚೆ ಎಲ್ಲ. ಇದು ಶರ್ಬತ್ ಅಂತ, ಹೌದು ಶರ್ಬತ್. ನಾವು ತಗೊಳ್ಳೋದೆಂತ ಇಲ್ಲ, ಈಗ ಹೋಗಿ ಬರೋದು ಒಂದು ರೌಂಡು, ಮತ್ತೆ ಸಂಜೆ ತಗೊಳ್ಳೋದು. ನೋಡಿ ಬರೋದು ಈಗ ಅಲ್ಲಿ ಎಂತ ಉಂಟಂತ. ಆ ಕಡೆ 2 ಸೈಡ್ ಕವರ್ ಮಾಡ್ತೇನೆ. ಇದು ನಮ್ಮದು ಸ್ಕೂಲ್ ಪ್ರೈಮರಿ, ಇದು ಅಂಗನವಾಡಿ. ಇಲ್ಲಿ ಫುಲ್ ಮಲ್ಲಿಗೆ ಹೂವು ಇಟ್ಟಿರ್ತಾರೆ. ಮುಳಾನಿ ಬ್ಯಾಗ್ ಇತ್ತುಂಟ, ಇದನ್ನು ತಗೊಂಡ್ರಿ ಮಗನಿಗೆ. ಇಲ್ದಿಲ್ಲ ಮತ್ತು ಇದೆಲ್ಲ ಗೆಜ್ಜೆ ಎಲ್ಲ ಗೊತ್ತಾಡಿಕೆ ಅಂತ ಆಗ್ಬೋದು. ಅದು ಸಹ ಎಷ್ಟು ಗೊತ್ತಾಗಲಿಕ್ಕಿಲ್ಲ. ಇದಾದ ಹೀಗೆ ಮಾಡುವಾಗ ಶಬ್ದ ಬರ್ತದೆ ಅದೇ. ಹಾಂ ಅದೇ ಚಂದ. ಮಕ್ಕಳ ರಿಪೇರಿ ಮಾಡ್ಯಾರ, ಅದು ತೊಂದರೆ ಇಲ್ಲ. ಹಾಂ ಏನು ತಾಕ್ತಾರೆ ಅಂತ ಇದೊಂದು ಇದು ಹೋದ ತಾಕ್ಬೋದಂತ, ಇಲ್ಲದ ಚಂದ ಉಂಟು. ಮಸ್ತ್ ವ್ಯಾಪಾರ ಮಾಡು. ಓಕೆ. ಹಾಂ ಹಾಂ, ನಾವು ಬೇಕಾದರೆ ಅದನ್ನು ಮತ್ತೆ ಸ್ಟಿಚ್ ಕೊಟ್ಟರೆ ಆಯಿತು. ಹೌದು. ಹಾಂ ಹಾಂ ಓಕೆ. ಹಾಂ ಮಾಡ್ಬೋದು. ಹೇಳ್ತಾರೆ. ಹೌದು ಹೌದು. ಅಂದರೆ ನಿಮ್ಮದು ಶಾಪ್ ಉಂಟಾ ಉಡುಪಿಯಲ್ಲಿ? ಹಾಂ, ನಾನಂದರೆ ಬ್ಲಾಗ್ ಎಲ್ಲ ಹಾಕಿರ್ತೇನೆ. ಓಕೆ. ಹಾಂ ಜ್ಯುವೆಲ್ಲರಿ. ಹಾಂ 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 ಸಾಕು. ಅದೇ ಹೌದು ಹೌದು, ಮ್ಯಾಚಿಂಗ್ ತಗೊಳ್ಬೋದು. ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಡಿಸೈನ್ ಬರ್ತದೆ, ಮತ್ತು ಇಲ್ಲಿ ಹ್ಯಾಂಡ್ ಡಿಸೈನ್ ಬರ್ತದೆ. ಇವ್ರದ್ದು ಅಡ್ರೆಸ್ ಕೂಡ ಇಲ್ಲಿ ಉಂಟು, ಫೋನ್ ನಂಬರ್ ಇದೆ ಇಲ್ಲಿ ಕೂಡ. ಇವತ್ತು ನಾನು ಹಾಕೋದು ನಾಳೆ ಆಗ್ತಾರೆ ಮಾತ್ರ, ಬಟ್ ಪರವಾಗಿಲ್ಲ. ನಂಬರ್ ಹಾಂ ಉಡುಪಿಯಲ್ಲಿ ಅಲ್ಲ, ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ. ಶಿವನ ಪುಣ್ಯದ ಕ್ಷೇತ್ರ, ನಂದಳಿಕೆದ ಕ್ಷೇತ್ರ, ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ. ಶಿವನ ಪುಣ್ಯದ ಕ್ಷೇತ್ರ, ನಂದಳಿಕೆದ ಕ್ಷೇತ್ರ, ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ, ತೋಜಾವುನ ಕ್ಷೇತ್ರ.
ಬುದ್ಧಿ ಇತ್ತುಣದಾನೆ ವಿದ್ಯೆ ಕಲ್ತುಣದಾನೆ ಚಾತುರ್ಪು ಇತ್ತುಣಲ ರಾಶಿ ಪದವುದಾಯೇ ಬುದ್ಧಿ ಇತ್ತುಣದಾನೆ ವಿದ್ಯೆ ಕಲ್ತುಣದಾನೆ ಚಾತುರ್ಪು ಇತ್ತುಣಲ ರಾಶಿ ಪದವುದಾಯೇ ಉಡೆ ಪೋಂಡಲದಾನೆ ಉಡಲ ದೀರ್ತಿನ ಬೇಲೆ ಉಡೆ ಪೋಂಡಲದಾನೆ ಉಡಲ ದೀರ್ತಿನ ಬೇಲೆ ಕಳೆದು ಪೋವುಡುಂದಾಂಡ ಮಲ್ಪು ಶಿವನ ಸ್ಮರಣೆ ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ ಸುಖ ಶಾಂತಿ ನೆಮ್ಮದಿ ತೋಜಾಬುನ ಕ್ಷೇತ್ರ ತೋಜಾಬುನ ಕ್ಷೇತ್ರ ಲಕ್ಕಿ ಮೂಡೈತೂಲಿ ಕೆಂಪು ಕೆಂಪೇರುದು ಪಕ್ಕಿಲು ಬಲ್ಪಾಂಡು ಪಂದನಲಿಕೊಂಡು ಅಲ್ಲ ಕಾರಣ ಬಂದು ತೆಗಿಸಿ ಕೊಡ್ತಾ ಇದ್ದಾರೆ ಸೋಡಾ ಶರ್ಬತ್. ಈ ಸೆಕೆಗೆ ಆಗೋದಿಲ್ಲ. ನನ್ನ ಮನೆಯಲ್ಲಿ ನೀರು ಕುಡಿದು ಬಂದದ್ದು ಆದರೂ ಬಾರಿ ಕೆಕ್ಕಂಡು. ನಂದು ಕುಡಿಯೋದು ಆಗಿಲ್ಲ, ಅದು ಮೊಬೈಲ್ ಒಂಥರ ಹೀಟ್ ಆಗಿ ಇದಾಯಿತು, ಆಫ್ ಆಗ್ತಿತ್ತು ಕ್ಯಾಮರಾ. ಹೋಗ ನನ್ನ ಮೊಬೈಲ್ ಬಿಸಿ ಆಯ್ತು, ಕ್ಯಾಮರಾ ಆಫ್ ಆಗ್ತಾ ಉಂಟು ಗಡಿ ಗಡಿ. ಹಾಗೆ ನಾನು ಹಸ್ಬೆಂಡ್ ಮೊಬೈಲಲ್ಲಿ ಮಾಡ್ತಾ ಇದ್ದೇನೆ. ಲಕ್ಕಿ ಮೂಡೈತೋಲೆ ಕೆಂಪು ಕೆಂಪೇರದಂಡು ಪಕ್ಕಿಲು ಬುಲ್ಪಾಂಡು ಪಂದು ನಲಿಪುಡು ಗಂಟೆ ಜಾಗಟೆ ಶಂಖ ಮಂತ್ರಕ್ಕೆ ನೊಂದುಂಡು ಗಂಟೆ ಜಾಗಟೆ ಶಂಖ ಮಂತ್ರಕ್ಕೆ ನೊಂದುಂಡು ಭಕ್ತಿ ದಿಂಜಿ ಬುಡಲು ಶಿವನು ಎನ್ನೊಂದುಂಡು ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ ತೋಜಾವುನ ಕ್ಷೇತ್ರ. ನೋಡಿ HR ನಮನ ಓಕೆ ಬಾಯ್. ಶಿವನ ಸಾನ್ನಿಧ್ಯ ಮೂಲು ಲಿಂಗರೂಪುಡು ಉಂಡು ಅರತು ದೈವೊಲೆ ಬೇಟಿ ನಿತ್ಯಮಾಯ್ ಕೊಡುಂಡು ಶಿವನ ಸಾನ್ನಿಧ್ಯ ಮೂಲು ಲಿಂಗರೂಪುಡು ಉಂಡು ಅರಸು ದೈವೊಲೆ ಬೇಟಿ ನಿತ್ಯಮಾಯ್ ಕೊಡುಂಡು ಶರಣಾಯಿ ಭಕ್ತೆರೆಗು ಸತ್ಯದ ಭಯವುಂಡು ಶರಣಾಯಿ ಭಕ್ತೆರೆಗು ಸತ್ಯದ ಭಯವುಂಡು ಭಕ್ತಿ ದಿಂಜಿ ಉಡಲುಡು ಸುಗಿಪುವರ ತಿಕ್ಕೊಂಡು ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ ಶಿವನ ಪುಣ್ಯದ ಕ್ಷೇತ್ರ ನಂದಳಿಕೆದ ಕ್ಷೇತ್ರ ಸುಖ ಶಾಂತಿ ನೆಮ್ಮದಿನ ತೋಜಾವುನ ಕ್ಷೇತ್ರ ತೋಜಾವುನ ಕ್ಷೇತ್ರ.
ಮುಂಚೆ ಇಲ್ಲ, ನಾನು ನನ್ನ ತಂಗಿ ಹೋಗ್ತಿದ್ದೆ ಚಿಕ್ಕಪ್ಪನ ಮಗಳು ಬಂದಿದ್ದಾಳೆ, ಅವಳು ಕೂಡ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಆದರೆ ಅವರಂದ್ರೆ ಬೆಳಗ್ಗೆ ಬಂದರೆ ಅಷ್ಟೇ ಅಲ್ಲ, ಹಾಗೆ ನಾವೇ ಬಂದ್ವಿ. ನಾನು ಅವಳು ಹೋದರೆ 10 ಗಂಟೆ ಅಲ್ಲ 9ವರೆಗೆ ಹೋದರು, 12ವರೆ ಆದರೂ ನಮ್ಮದು ಮುಗಿಯೋದಿಲ್ಲ. ಪ್ರತಿ ಅಂಗಡಿಗೆ ಹೋಗೋದು, ಅದಕ್ಕೆ ಎಷ್ಟು ತಗೊಳ್ದಮ್ಮ ತಿರುದು 100-200 ರೂಪಾಯಿ ಕೇಳೋದು, ಅದಕ್ಕೆ ಎಷ್ಟು ನಮಗೆ ಕಮ್ಮಿಯಲ್ಲಿ ಆಗಬೇಕಲ್ಲ. ಅವ್ರು ಬೈಯೋದು, ನಿಮ್ಗೆ ಯಾವ್ದು ಬೇಕು ಹೇಳಿ, ಬೇಕಾದದನ್ನು ಮಾತ್ರ ಅಂತ. ಹಾಗೆ ಹಾಗೆಲ್ಲ. ಸೊ ನಮಗೆ 2-2:30-3 ಗಂಟೆ ಅದು ನಮ್ಗೆ ಮುಗಿತಿರ್ಲಿಲ್ಲ. ನಾವಿಬ್ಬರು ಹೋಗೋದಲ್ಲ, ತಗೊಳ್ಳೋದು ಅಷ್ಟರಲ್ಲೇ ಉಂಟು. ಬೇಗ ಅರ್ಧ ಗಂಟೆಲಿ ಹೋಗಿ ಬಂದ್ವಿ ನೋಡಿ. 10ವರೆ ಸಹ ಆಗಲಿಲ್ಲ ಇನ್ನೂ ಕೂಡ, ಬಂದು ಕೂಡ ಆಯ್ತು ಅಷ್ಟು ಬೇಗ. ಮಜ್ಜಿಗೆ ಅದು ಬರಲಿಲ್ವಾ? ಬಂದಿದೆಯಲ್ಲ ಅಲ್ವಾ? ಬರಲಿಲ್ಲ ಮಜ್ಜಿಗೆದ್ದು ಬಂದು ಕೂಡಲೇ ಹೋಗೋದು. ಬರ್ತದೆ ಸದಾ ಶಿವೋ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ. ಓಕೆ ಫ್ರೆಂಡ್ಸ್, ನಾನೀಗ ಇನ್ನೂ ಡ್ರೆಸ್ ಸಾರಿ ಹಾಕ್ತೇನೆ. ನನಗೆ ಸಾರಿ ಇಡಲಿಕ್ಕೆ ಒಂದು 1/2-3/4 ಗಂಟೆ ಬೇಕು. ಅಮ್ಮ ಬೈತಾ ಇರ್ತಾರೆ ನಿಮಗೆ ಲೇಟ್ ಆಗ್ತದೆ ಅಂತ. ಹಾಗೆ ಹೇಗೂ ಈಗ 10ವರೆ ಆಗೋದಷ್ಟೇ. ಆರಾಮ್ಸೆ ಎದ್ದು ರೆಡಿಯಾಗಿ ಎಲ್ಲ ಮಾಡುವಾಗ ಏನಾಗ್ತದೆ. ಸೊ ಮತ್ತೆ ಸಿಗ್ತೇನೆ ಅಲ್ಲಿ ತನಕ. ಬಾಯ್. ನನ್ನ ಹಸ್ಬೆಂಡ್ ತಗೊಂಡು ಬಂದ ನಾರಾವಿಂದ ಅರ್ಧ ಅಲ್ಲಿ ಇಟ್ಟಿದ್ದಾರೆ. ಅಂಗಡಿ ಬರೋ ಬರ್ತದ ಮಸ್ತ್ ಸಿಕ್ಕೇರಿ ಇಲ್ಲ ಇನ್ನ ಪುಷಲ್ ತಿಂತೀನಿ. ಸ್ವೀಟ್ ಉಂಟು, ಚೆಂದ ಉಂಟು. ನಾನೆಲ್ಲಿ ಇಲ್ಲಿಂದ ಬರುವಾಗ ಎಷ್ಟು ಒಂದು ಕಾಲು ಇದಕ್ಕೆ ಗುಜ್ಜೆಗೆ 350 ಕೊಟ್ಟು ತಗೊಂಡಿದ್ದೆ. ಅದು ಎಂಥ ಸ್ವೀಟ್ ಕೊಟ್ಟಿರಲಿಲ್ಲ, ಎಂಥ ಸಿರಲಿಲ್ಲ. ಇದು ನರಮ್ ಮನೇಲಿ ಅದಕ್ಕೆ ಚೆಂದ ಉಂಟು. ಅದಕ್ಕೆ ನಾವು ಸಹ ಇದಿರ್ತದಲ್ಲ ಪೆಲತ್ತರಿ, ಇದನ್ನು ಹಾಕಬೇಕು. ಅಟ್ಲೀಸ್ಟ್ ಈಗ ನಮ್ಮ ಅಜ್ಜಿಯವರು ಹಾಕಿದ್ದು ಮರ ಆಗಿ ನಾವು ತಿಂತಾಯಿದ್ದೇವೆ. ನಾವು ಹಾಗೆ ಒಂದು ಬಿಸಾಡಿದ್ರೆ ಸಾಕು, ಆಗ್ತದೆ ಅಲ್ಲಿ. ಅದು ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ನಲಿಕ್ಕೆ ಸಿಗ್ತದೆ. ಅವರು ಹಾಕಿದ್ದಕ್ಕೆ ನಮಗೆ ಸಿಕ್ಕಿದೆ ತಿನ್ನಲಿಕ್ಕೆ. ಈಗ ನಾವು ಸಹ ಹಾಕಿದ್ರೆ ಸಿಗ್ತದೆ, ಇಲ್ಲದ್ರೆ ಅವರಿಗೆ ಸಿಗೋದಿಲ್ಲ. ಹೀಗೆ ಎಲ್ಲಾದರೂ ಕಾಡಲ್ಲಿ ಇದ್ದದ್ದು ಕೊಯ್ದು 1,000-2,000 ಕೊಟ್ಟು ತಿನ್ನಬೇಕಾಗ್ಬೋದು. ತಿನ್ನಿಸುತ್ತೇನೆ. ನಾನೀಗ ಈಗ ಹಾಫ್ ವೀಡಿಯೋ ಮಾಡ್ತಿದ್ದೇನೆ, ಅಂದರೆ ಪಾರ್ಟ್ 1. ಅಂದರೆ ಈಗ ಮಧ್ಯಾಹ್ನ ತನಕದ್ದು ಹಾಕ್ತೇನೆ ಇವಾಗ. ಆಮೇಲೆ ಮಧ್ಯಾಹ್ನ ಸಂಜೆದ್ದು ನೆಕ್ಸ್ಟ್ ಪಾರ್ಟ್ 2 ಮಾಡಿ ಹಾಗೆ ಹಾಕ್ತೇನೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಫ್ ಆಗಿರಿ, ಜಾತ್ರೆ ಎಲ್ಲ ಎಂಜಾಯ್ ಮಾಡಿ. ಬಾಯ್.